ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಉಡುಪಿಗೆ ಆಗಮಿಸಿದ್ದ ಸ್ಯಾಂಡಲ್ವುಡ್ನ ಖ್ಯಾತ ನಟ ನಿರೂಪಕ ರಮೇಶ್ ಅರವಿಂದ್ ಉಡುಪಿಯ ಕುದ್ರು ಸಮೀಪದಲ್ಲಿರುವಂತಹ ನೆಸ್ಟ್ ಸ್ಟೇ ಹೋಮ್ಗೆ ಭೇಟಿಯನ್ನು ನೀಡಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಫಿದಾ ಆದರು. ನಟ ರಮೇಶ್ ಅರವಿಂದ್ ಕಾರಿನಿಂದ ಇಳಿದು ಬರ್ತಾ ಇದ್ದಂತೆಯೇ ತೋಟದ ಅಲಂಕಾರಗಳನ್ನು ಕಂಡು ಏನ್ರಿ ನಿಮ್ಮ ಟೇಸ್ಟು ಬಹಳ ಚೆನ್ನಾಗಿದೆ ಎಂದು ಕುದ್ರು ಹೋಮ್ ಸ್ಟೇ ನಿರ್ವಹಿಸ್ತಾ ಇರುವ ಛಾಯಾಗ್ರಾಹಕ ಫೋಕಸ್ ರಘುವನ್ನ ಹಾಡಿ ಹೊಗಳಿದ್ರು. ಇಲ್ಲಿನ ಸ್ವರ್ಣ ನದಿಯನ್ನು ಕಂಡು ಮರದ ಸೇತುವೆಯ ಮೇಲೆ ನಿಂತು ಅಬ್ಬಬ್ಬ ಏನ್ರಿ ಇದು ಅದ್ಭುತವಾಗಿದೆ ಎಂದು ರೋಮಾಂಚನಗೊಂಡ್ರು. ಅಲ್ಲೇ ಬಲಕ್ಕಿರುವ ಬ್ಯಾಂಬೋ ಹೌಸಿಗೆ ಹೋಗಿ ಗಾಜಿನ ಮೇಲ್ಚಾವಣಿ ಕಂಡು ಏಕಾಂತದಲ್ಲಿ ಸ್ಕ್ರಿಪ್ಟ್ ಬರೆಯಲು ಹೇಳಿ ಮಾಡಿಸಿದ ಜಾಗ ಎಂದು ತಕ್ಷಣವೇ ಮೊಬೈಲಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿ ಮಗಳಿಗೆ ಕಳುಹಿಸಿಕೊಟ್ರು. ಇನ್ನೊಮ್ಮೆ ಫ್ಯಾಮಿಲಿ ಜೊತೆಗೆ ಇಲ್ಲಿಗೆ ಬರೋಣ ಅಂತ ಹೇಳಿದ್ರು. ನಂತರ ಮಾಧ್ಯಮಗಳೊಂದಿಗೆ ನಟ ರಮೇಶ್ ಆಗಮನದ ಕುರಿತು ಕುದ್ರು ನೆಸ್ಟ್ ಸ್ಟೇ ಹೋಮ್ ನಿರ್ವಾಹಕರಾದ ಫೋಕಸ್ ರಘು ಅವರು ಮಾತನಾಡಿ, ಕುದ್ರುಗೆ ಅಚ್ಚರಿ ಭೇಟಿಯನ್ನು ಕೊಟ್ಟಂತಹ ನಟ ರಮೇಶ್ ಅವರ ಆಗಮನದಿಂದ ನನಗೆ ಬಹಳ ಸಂತೋಷವಾಗಿದೆ. ಇಡೀ ಕರ್ನಾಟಕಕ್ಕೆ ರಮೇಶ್ ಅವರು ಮಾದರಿ ವ್ಯಕ್ತಿ, ಪ್ರಸಿದ್ಧ ನಟ, ಮಾತಿನ ಮಾಂತ್ರಿಕ. ನಮ್ಮ ಕುದ್ರು ನೆಸ್ಟ್ ಹೋಮ್ ಸ್ಟೇಗೆ ಅವರು ಆಗಮಿಸಿದ್ದು ನಿಜಕ್ಕೂ ಅಚ್ಚರಿಯನ್ನ ಮೂಡಿಸಿದೆ ಎಂದು ಸಂಭ್ರಮವನ್ನ ಹಂಚಿಕೊಂಡ್ರು. ಇನ್ನೇ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಎಲ್ಲ ಒಳ್ಳೆ ಐಟಮ್ಸ್ ಇದೆ ಇಲ್ಲಿ ಇದೇ ಜಾಗದಲ್ಲಿ ಏನೋ ಒಂದು ಮಾಡೋಣ, ಟ್ರೈ ಮಾಡೋಣ. ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಈ ಒಂದು ಐಡಿಯಾ ಮಾಡಿ ನಮ್ಗೆ ಯಾವ ತರ ಪಸಂದ್ ಮಾಡ್ಬೋದು ಅಂತ. ನಮ್ಗೆ ಬೇರೆ ತರ ಫುಡ್ಗಳೆಲ್ಲ ಬಂದ್ಬಿಡಿ, ಅದೆಲ್ಲವನ್ನು ದಾಟಿ ನಿಮ್ ಇಮ್ಯಾಜಿನೇಷನ್ ಬನ್ನಿ, ಮಾಡಿ ನಿಮ್ಮ ಐಡಿಯಾಸ್ ಏನು ಶೇರ್ ಮಾಡಿ. ಕುದ್ರು ನೆಸ್ಟ್ ಈ ಹೋಮ್ ಸ್ಟೇ ಅಲ್ಲಿ ಇದೀನಿ ಇವಾಗ. ಫ್ರೆಂಡ್ ವಿರೂಪಾಕ್ಷ ಅವರು ಕರ್ಕೊಂಡು ರಾಘವ್ ಮೀಟ್ ಮಾಡಿದ್ರೆ ಅವ್ರು ಫೋಟೋಗ್ರಾಫರ್ ಇದ್ದಾರೆ, ಎಕ್ಸ್ಟ್ರಾಡನರಿ ಫೋಟೋಗ್ರಾಫರ್ಸ್. ಅವರ ಟೇಸ್ಟ್ ಈ ಜಾಗ ಇರುವಂತ ಈ ಏರಿಯಾನೇ ಬಹಳ ಸೊಗಸಾಗಿದೆ. ಒಂದಿನ ಬಂದು ಸ್ಟೇ ಮಾಡಿ ಹೇಗಿದೆ.